ಅಂಗವೈಕಲ್ಯವು ದೇಹಕ್ಕೆ ಇರಬಹುದು, ಆದರೆ ಕನಸುಗಳಿಗೆ ಅಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ಕೂಡ ಛಲ ಮತ್ತು ಕುಟುಂಬದ ಬೆಂಬಲ ಇದ್ರೆ ಯಶಸ್ಸು ಸಾಧ್ಯ ಎಂಬುದನ್ನು ಸಾಧಿಸಿ ತೋರಿಸಿದಾಕೆ ಬಂಟ್ವಾಳ ತಾಲೂಕಿನ ಕೂರ್ಯಾಳ ಗ್ರಾಮದ ಭಾಗ್ಯಶ್ರೀ ಕುಲಾಲ್. ಈಕೆಯ ಕನಸಿಗೆ ತಾಯಿಯ ತ್ಯಾಗ ಇನ್ನೂ ದೊಡ್ಡದು. ಇವರು ಬಂಟ್ವಾಳ ತಾಲೂಕಿನ ಕುರಿಯಾಳ ಗ್ರಾಮದ ದುರ್ಗನಗರದ ನಿವಾಸಿ ಭಾಗ್ಯಶ್ರೀ ಕುಲಾಲ್. ಹುಟ್ಟಿನಿಂದಲೇ ಸೊಂಟದ ಕೆಳಭಾಗದ ಸಂಪೂರ್ಣ ಶಕ್ತಿಯನ್ನ ಕಳೆದುಕೊಂಡಿರುವ ಕಾರಣ ಸ್ವತಂತ್ರವಾಗಿ ನಡೆಯಲು ಸಾಧ್ಯವಿಲ್ಲ. ದೈನಂದಿನ ಕೆಲಸಕ್ಕೂ ಇನ್ನೊಬ್ಬರ ಸಹಾಯ ಪಡಬೇಕಾದ ಪರಿಸ್ಥಿತಿ ಇದ್ದರೂ ತಮ್ಮ ಕನಸುಗಳನ್ನ ಕೈಬಿಡದೆ ಶಿಕ್ಷಣವನ್ನೇ ಬದುಕಿನ ದಾರಿಯನ್ನಾಗಿ ಮಾಡಿಕೊಂಡವರು. ಕೇಶವ ಮತ್ತು ರಾಜೀವಿ ದಂಪತಿಯ ಪುತ್ರಿಯಾಗಿರುವ ಭಾಗ್ಯಶ್ರೀಗೆ ಬಾಲ್ಯದಿಂದಲೇ ಅಂಗವೈಕಲ್ಯ ಕಾಡಿತ್ತು. ತಂದೆಯೂ ಅಂಗವಿಕಲರಾಗಿದ್ದು ಪುಟ್ಟ ಅಂಗಡಿಯ ಅಲ್ಪ ಆದಾಯದಲ್ಲಿ ಕುಟುಂಬ ಸಾಗಿಸುತ್ತಿದ್ದಾರೆ. ತಾಯಿ ರಾಜೀವಿ ಬೀಡಿ ಕಟ್ಟುವ ಮೂಲಕ ಮನೆ ನಿರ್ವಹಿಸುತ್ತಾರೆ. ಬಡತನ, ಅಂಗವೈಕಲ್ಯ ಮತ್ತು ಸಂಕಷ್ಟಗಳ ನಡುವೆಯೂ ಮಗಳ ಶಿಕ್ಷಣಕ್ಕೆ ಸದಾ ಬೆಂಬಲವಾಗಿ ನಿಂತವರು ಈ ಹೆತ್ತಬ್ಬೆ. ಬಂಟ್ವಾಳದ ಲೊರಟೊ ಶಾಲೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಭಾಗ್ಯಶ್ರೀ ಅವರನ್ನ ಪ್ರತಿದಿನ ತಾಯಿ ತನ್ನ ಸೊಂಟದಲ್ಲಿ ಎತ್ತಿಕೊಂಡೇ ಬಾಡಿಗೆ ರಿಕ್ಷಾದಲ್ಲಿ ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಮಗಳು ತರಗತಿಯಲ್ಲಿ ಪಾಠ ಕೇಳುತ್ತಿದ್ದರೆ ತಾಯಿ ಶಾಲೆಯ ಆವರಣದಲ್ಲೇ ಕುಳಿತು ಬೀಡಿಯನ್ನ ಕಟ್ಟುತ್ತಿದ್ದರು. ಸಂಜೆ ಮತ್ತೆ ಮಗಳನ್ನ ಎತ್ತಿಕೊಂಡೇ ಮನೆಗೆ ಕರೆತರುತ್ತಿದ್ದರು. ಇದು ಕೆಲ ದಿನಗಳ ಕಥೆಯಲ್ಲ, ಬರೋಬ್ಬರಿ 10 ವರ್ಷಗಳ ಕಾಲ ಮುಂದುವರಿದ ತಾಯಿಯ ತ್ಯಾಗದ ಪಯಣ. ಕೊನೆಗೂ ತಾಯಿಯ ಪರಿಶ್ರಮಕ್ಕೆ ಫಲವೂ ಸಿಕ್ಕಿತು. ಭಾಗ್ಯಶ್ರೀ ಎಸ್ಎಸ್ಎಲ್ಸಿಯಲ್ಲಿ 75% ಅಂಕ ಗಳಿಸಿದ್ರು. ಬಳಿಕ ಸಮಾಜದ ದಾನಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೆರವಿನಿಂದ ಬಂಟ್ವಾಳ ಎಸ್ವಿಎಸ್ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣವನ್ನ 78% ಅಂಕಗಳೊಂದಿಗೆ ಪೂರ್ಣಗೊಳಿಸಿದ್ರು. ನಂತರ ಫರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನದ ಸಹಕಾರದೊಂದಿಗೆ ಪದವಿಯಲ್ಲಿ 80% ಅಂಕ ಗಳಿಸಿದ್ರು. ಎಂಆರ್ಪಿಎಲ್ನ ಅಮೂಲ್ಯ ವಿದ್ಯಾರ್ಥಿ ವೇತನದ ನೆರವಿನಿಂದ ವಾಮದಪದು ಸರ್ಕಾರಿ ಕಾಲೇಜಿನಲ್ಲಿ ಎಂಕಾಂ ಪದವಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು. ನಾನು 10th ಅನ್ನ ಲೊರಟೊ ಸ್ಕೂಲಲ್ಲಿ ಮಾಡಿದ್ದು ಟಿಲ್ 10th. ಆಮೇಲೆ ನನ್ನ ಡಿಗ್ರಿ ಮತ್ತೆ PUC ನಾನು ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜ್ ಬಂಟ್ವಾಳದಲ್ಲಿ ಮಾಡಿದ್ದು. ಮತ್ತೆ ನನ್ನ ಮಾಸ್ಟರ್ಸ್ ನ ಕಂಪ್ಲೀಟ್ ಮಾಡಿದ್ದು GFGC ವಾಮದಪದವಲ್ಲಿ. ಸೊ ನನ್ನ ಪರ್ಸೆಂಟೇಜ್ ಎಲ್ಲದರಲ್ಲೂ ನಾನು 10th ಮತ್ತೆ PUC ಅಲ್ಲಿ ನನಗೆ ಫಸ್ಟ್ ಕ್ಲಾಸ್ ಬಂದಿದೆ. ಮತ್ತೆ ಡಿಗ್ರಿಯಲ್ಲಿ ಮತ್ತೆ ಮಾಸ್ಟರ್ಸ್ ಅಲ್ಲಿ ನಂದು ಡಿಸ್ಟಿಂಕ್ಷನ್. ಸೊ ಈಗ ಎಂತ ಅಂದ್ರೆ ಅಟ್ ಪ್ರೆಸೆಂಟ್ ನಾನು 1 year ಆಯ್ತು ಕಂಪ್ಲೀಟ್ ಆಗಿ. ಆಗಸ್ಟ್ ಅಲ್ಲಿ ನಂದು ಎಜುಕೇಶನ್ ಕಂಪ್ಲೀಟ್ ಆಗಿದ್ದು. ಬಟ್ ನಂಗೆ ಇನ್ನೂ ಜಾಬ್ ಆಪರ್ಚುನಿಟಿ ಸಿಕ್ಕಿಲ್ಲ. ಸಂಚಾರವೇ ನನಗೆ ದೊಡ್ಡ ಸವಾಲಾಗಿದೆ. ಅದರಿಂದ ದೂರದ ನಗರಗಳಲ್ಲಿ ಉದ್ಯೋಗ ಹುಡುಕುವುದು ಕಷ್ಟವಾಗಿದೆ. ವಿದ್ಯಾರ್ಹತೆ ಇದ್ದರೂ ಸೂಕ್ತ ಅವಕಾಶ ಸಿಗದಿರುವುದು ನೋವಾಗಿದೆ. ಆದರೂ ನಾನು ನಿರಾಸೆಗೊಂಡಿಲ್ಲ. ಉದ್ಯೋಗ ಸಿಗುವ ವಿಶ್ವಾಸ ಇನ್ನೂ ಇದೆ. 2 ವರ್ಷಗಳ ಹಿಂದೆ ಎಲೆಕ್ಟ್ರಿಕ್ ವೀಲ್ ಚೇರ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರೂ ಇಂದಿಗೂ ಅದು ದೊರೆತಿಲ್ಲ. ನನ್ನ ಇಲಾಖೆಯಲ್ಲೇ ಉದ್ಯೋಗ ಸಿಗಬೇಕು ಎಂಬುದು ನನ್ನ ಆಶಯ ಎನ್ನುತ್ತಾರೆ ಭಾಗ್ಯಶ್ರೀ ಕುಲಾಲ್. ಮತ್ತೆ ನಂಗೆ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬಿಕಾಸ್ ನಾನು ಡ್ರೈವಿಂಗ್ ಇನ್ನು ಕಲ್ತಿಲ್ಲ, ಇನ್ನು ಕಲಿಬೇಕಷ್ಟೇ. ಏನಾದ್ರು ಮಂಗಳೂರಿಗೆ ಹೋಗಿ ಬರುವುದಾದ್ರೂ ಅದು ತುಂಬಾ ಲಾಂಗ್ ಆಗ್ತದೆ ನನಗೆ. ಅಂದ್ರೆ ನಾನು ಅರ್ನ್ ಮಾಡಿದೆಲ್ಲ ಅದಕ್ಕೇನೆ ಇದು ಯೂಸ್ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಮಂಗಳೂರಲ್ಲಿ ಯಾವುದು ಅಪ್ಲೈ ಮಾಡಿಲ್ಲ. ಬಟ್ ಮೈಸೂರಲ್ಲಿ ಮಾಡಿದ್ದೆ 1-2-3 ಕಾರ್ಪೊರೇಟ್ ಇದಕ್ಕೆ. ಬಿಕಾಸ್ ನಮ್ಮ ಫ್ಯಾಮಿಲಿ ಇದೆ ಅಲ್ಲಿ. ಸೊ ಅಲ್ಲಿ ಸ್ಟೇ ಆಗ್ಬಹುದು ಅನ್ನೋ ರೀಸನ್ ಇಂದ ನಾನು ಮಾಡಿದ್ದು. ಬಿಕಾಸ್ ಎಲ್ಲ ಆಪರ್ಚುನಿಟಿ ಇರುತ್ತೆ ಅಲ್ಲಿ, ಲೈಕ್ ಓಲಾ ಇದೆಲ್ಲ ಉಬರ್ ಎಲ್ಲ ಸಿಗುತ್ತೆ. ಬಟ್ ಇಲ್ಲಿ ಯಾವ ಆತರ ಆಪರ್ಚುನಿಟಿ ಇಲ್ಲಿ ಬರುವುದೇ ಇಲ್ಲ. ನಾವು ಏನಾದ್ರು ಹೋಗ್ಬೇಕಂದ್ರೆ ಬಾಡಿಗೆ ಮಾಡ್ಕೊಂಡೇ ಹೋಗ್ಬೇಕು. ಅದು ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ. ಇವನ್ ನಂದು ಮಾಸ್ಟರ್ಸ್ ಕೂಡ ಹಾಗೆ ಪರ್ ಡೇ ನಾನು 500 ಪೇ ಮಾಡ್ಬಿಟ್ಟು ಹೋಗ್ತಾ ಇದ್ದದ್ದು ಕಾಲೇಜಿಗೆ, ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಂದ. ಬಟ್ ಈಗ ಪ್ಲಾನ್ ಇದೆ, ಅಂದ್ರೆ ಗವರ್ಮೆಂಟ್ ಸೆಕ್ಟರ್ ಬೇಕಂತ ಇದ್ದದ್ದು ಆಕ್ಚುಲ್ ಆಗಿ. ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಬೇಕು ಅಂತ ಜಾಬ್. ಯಾಕಂದ್ರೆ ತುಂಬಾ ನಂಗೆ ಗೊತ್ತು. ನನಗೇನೆ ಈಗ ನೋಡ್ಬೇಕಾದ್ರೆ ನಾನು 2 years ಬ್ಯಾಕ್ ಒಂದು ವೀಲ್ ಚೇರ್ಗೆ ಅಪ್ಲೈ ಮಾಡಿದ್ದೇನೆ ಎಲೆಕ್ಟ್ರಿಕ್. ಟಿಲ್ ನಾವು ನನಗೆ ರಿಸೀವ್ ಆಗಿಲ್ಲ ಅದು.
ಬಿಕಾಸ್ ಆ ಒಂದು ರೀಸನಿಗೋಸ್ಕರ ನಂಗೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲೇ ಬೇಕು. ಬಿಕಾಸ್ ನನಗಿಂತ ಸಫರ್ ಆಗೋ ಎಷ್ಟೋ ಜನ ಇದ್ದಾರೆ ರಿಯಾಲಿಟಿಯಲ್ಲಿ ನೋಡ್ಬೇಕಾದ್ರೆ, ಅವರಿಗೆ ಹೊರಗಡೆ ಬರುವ ಕೆಪಾಸಿಟಿ ಕೂಡ ಇಲ್ಲ. ನಂಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇತ್ತು, ಮತ್ತೆ ಸೊಸೈಟಿನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಹಾಗೆ ನಂಗೆ ಮಾಸ್ಟರ್ಸ್ ತನಕ ಮಾಡಕ್ಕಾಯ್ತು. ಬಟ್ ಅದಕ್ಕಿಂತ ಕಷ್ಟಪಡುವವರು ತುಂಬಾ ಜನ ಇದ್ದಾರೆ. ಸೊ ಅವರಿಗೋಸ್ಕರ ಆದ್ರೂ ನಂಗೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಬೇಕು ಅಂತ ನೋಡ್ತಾ ಇದ್ದೇನೆ. ಸರ್ವ ಶಿಕ್ಷಣ ಇಲಾಖೆ ಅಂತ ಬರುತ್ತೆ ಅದು, ಸೊ ಅದರಲ್ಲಿ ಸಿಕ್ಕಿದ್ರೆ ಒಳ್ಳೇದಿತ್ತು ನನಗೆ. ಇನ್ನು ಭಾಗ್ಯಶ್ರೀ ಈ ಕಲಿಕೆ ಹಿಂದೆ ಬೆನ್ನೆಲುಬಾಗಿ ನಿಂತವರು ಆಕೆಯ ತಾಯಿ ರಾಜೀವಿ. ನಾವು 5 ಜನ ಹೆಣ್ಣು ಮಕ್ಕಳು. ನನ್ನ ತಂದೆ ಮದ್ಯಪಾನ ಮಾಡುತ್ತಿದ್ದರು. ಪತಿ ಅಂಗವಿಕಲರಾಗಿದ್ದರು. ಅವರನ್ನ ಮದುವೆಯಾಗಲು ನಾನು ಒಪ್ಪಿದ್ದೆ. ಬಳಿಕ ನಮ್ಮ ಮಗಳು ಅಂಗವಿಕಲಳಾಗಿ ಹುಟ್ಟಿದಳು. ಅದು ದೈವೇಚ್ಛೆ. ಆದರೆ ಅಂದು ಟೀಕೆ ಮಾಡಿದವರಿಗೆ ನನ್ನ ಮಗಳು ಇಂದು ಕಲಿತು ಉತ್ತರ ನೀಡಿದ್ದಾಳೆ ಎಂದು ನೋವನ್ನ ವ್ಯಕ್ತಪಡಿಸುತ್ತಾರೆ. ನಾನು ಮದುವೆ ಆಗಿದ್ದೆ ಹ್ಯಾಂಡಿಕ್ಯಾಪ್ ಅಂತ ನೋಡಿ ಅವರನ್ನು. ಯಾಕಂದ್ರೆ ನಾನು ಹುಟ್ಟುವಾಗ ನಾವು 5 ಜನ ಹೆಣ್ಣು ಮಕ್ಕಳಿದ್ದೇವೆ. ನನ್ನ ಅಪ್ಪ ಕುಡಿಯುತ್ತಾರಂತ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಅವರನ್ನು. ನಾನು ಹ್ಯಾಂಡಿಕ್ಯಾಪ್ ಆದ್ರೆ ಪರವಾಗಿಲ್ಲ, ನನ್ನನ್ನು ಮದುವೆ ಮಾಡಿ ಕೊಡಿ ಅಂತ ಹೇಳಿ ಅವರನ್ನು ಮದುವೆ ಆಗಿದೆ. ಮಗು ಕೂಡ ಈಗೇನೆ ಆಯ್ತು. ಹಾಗಾದರೆ ಎಲ್ಲರೂ ಹೇಳ್ತಿದ್ರು, ನೀನು ಅಂಥವನನ್ನು ಯಾಕೆ ಮದುವೆ ಆಗಿದ್ದೀಯಾ, ಯಾಕೆ ಮದುವೆ ಆಗಿದ್ದೀಯಾ. ನನಗೆ ಒಂದು ಅಂಗವಿಕಲ ನೋಡುವಾಗನೇ ಬೇಸರ ಆಗುತ್ತಾ ಇರ್ತಿತ್ತು ಮೊದಲು. ಅದಕ್ಕೆ ನಾನು ಅಂಥವರನ್ನೇ ಮದುವೆ ಆಗಿದೆ. ಸರಿ ಇದ್ದವರು ನಾಳಿಗಿದ್ದರೆ ಕೂಡ ನಮ್ಮ ತಲೆಯಲ್ಲಿ ಇದ್ದರೆ ಅದು ಆಗಿನ ಆಗ್ತದಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ನಾನು ಅಂಥವ್ರನ್ನ ಆಗಿದ್ರೆ ಏನು ಪರವಾಗಿಲ್ಲ ಅಂತ ಆಗ್ತದೆ. ಆದರೆ ನನ್ನ ಮಗುವಿನ ಭವಿಷ್ಯ ನೋಡುವಾಗ ಸ್ವಲ್ಪ ಬೇಸರ ಆಯಿತು. ಎಂತಾದ್ರೂ ಮಾಡಿ ಅವಳನ್ನೊಂದು ವಿದ್ಯಾಭ್ಯಾಸ ತರಬೇಕು, ಎಂತ ಕಷ್ಟ ಇದ್ರು ಯಾರಲ್ಲಿ ಹೇಳುವುದು ಬೇಡ, ನನ್ನ ಕಷ್ಟ ನನಗೆ ಅಂತ ಹೇಳಿಕೊಂಡು ಅವನು ಎತ್ತಿಕೊಂಡು 1ನೇಯಿಂದ ಅಂಗನವಾಡಿಯಿಂದ 10ನೇ ತರಗತಿ ತನಕ ಎತ್ತುಕೊಂಡು ಹೋಗಿದ್ದೇನೆ. ಎಂತ ಕಷ್ಟ ಬಂದರೂ ನಾನು ಯಾರಲ್ಲಿ ಹೇಳಿಲ್ಲ. ನನ್ನ ಫ್ಯಾಮಿಲಿ, ಗಂಡನ ಫ್ಯಾಮಿಲಿ ಮಾತ್ರ ಇದ್ದದ್ದು. 10ನೇ ತರಗತಿಯಿಂದ ಎಲ್ಲರ ಸಮಾಜ ಬಂದು ನನ್ನ ಮಗುವಿಗೆ ಹೆಲ್ಪ್ ಮಾಡಿದ್ದು, ತುಂಬ ಹೆಲ್ಪ್ ಆಯಿತು. ಹಾಗಾದರೆ ಅವಳ M.Com ತನಕ ಕರ್ಕೊಂಡು ಹೋಗಿದ್ದೆ ಶಾಲೆಗೆ. ಜಾಬ್ ಒಂದು ಆಗಬೇಕು ಅಂತ ಆಸೆ ಉಂಟು. ಅದು ಎಲ್ಲಿ ಆಗ್ತದೆ ಏನಂತ ಗೊತ್ತಿಲ್ಲ. ಶಿಕ್ಷಣ ಮುಗಿದು 1 ವರ್ಷ ಕಳೆದ್ರೂ ಭಾಗ್ಯಶ್ರೀಗೆ ಇನ್ನೂ ಸೂಕ್ತ ಉದ್ಯೋಗ ದೊರೆತಿಲ್ಲ. ಅಂಗವಿಕಲರಿಗೆ ಮೀಸಲಿರುವ ಅವಕಾಶಗಳು ನಿಜವಾದ ಅರ್ಹರಿಗೆ ತಲುಪಬೇಕು ಎಂಬುದು ಅವರ ಆಶಯ. ತಮ್ಮಂತೆಯೇ ಸಂಕಷ್ಟದಲ್ಲಿರುವವರಿಗಾಗಿ ಸರ್ಕಾರಿ ಇಲಾಖೆಯಲ್ಲೇ ಕೆಲಸ ಮಾಡಿ ಸೇವೆ ಸಲ್ಲಿಸಬೇಕೆಂಬ ಕನಸನ್ನ ಅವರು ಹೊಂದಿದ್ದಾರೆ. ರವೀಶ್ ಮಾಡಿಲ, ನಮ್ಮ ಕುಡ್ಲ 24x7.